ಭೂಸೇನೆಯ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಸಂಸ್ಥೆ ಹಮ್ಮಿಕೊಂಡಿರುವ ಇಂಡಿಯಾ ಎಟ್ 75 BRO ಮೋಟಾರ್ ಸೈಕಲ್ ಎಕ್ಸ್ಪೆಡಿಷನ್ 2021 ಮೋಟಾರ್ ಬೈಕ್ ರ್ಯಾಲಿ ಶನಿವಾರ ಸಾಯಂಕಾಲ ತಲಪಾಡಿ ಮೂಲಕ ಮಂಗಳೂರು ಪ್ರವೇಶಿಸಲಿದ್ದು ಭಾನುವಾರ ಬೆಳಗ್ಗೆ ಮುಂದಿನ ಪ್ರಯಾಣಕ್ಕೆ ಹಸಿರು ನಿಶಾನೆ ದೊರೆಯಲಿದೆ. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯ, ಮಾಜಿ ಸೈನಿಕ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು ಮಾತನಾಡಿ, ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಭಾಗವಾಗಿ ಜನಜಾಗೃತಿಯೊಂದಿಗೆ ದೇಶಭಕ್ತಿ ಮತ್ತು ರಾಷ್ಟ್ರಪ್ರೇಮ ಉದ್ದೀಪನಗೊಳಿಸಲು ಈ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ದೇಶದ ಎಲ್ಲಾ ರಾಜ್ಯಗಳನ್ನು ಸಂಪರ್ಕಿಸುವಂತೆ 75 ದಿನಗಳಲ್ಲಿ 75 ಬೈಕ್ಗಳಲ್ಲಿ 6 ತಂಡಗಳಲ್ಲಿ 20,000 ಕಿಲೋಮೀಟರ್ ಕ್ರಮಿಸುವ ಗುರಿ ಹೊಂದಲಾಗಿದೆ. ಇದರ 6ನೇ ತಂಡ ಡಿಸೆಂಬರ್ 9ರಂದು ಕೇರಳದ ತಿರುವನಂತಪುರಂನಿಂದ ರ್ಯಾಲಿ ಆರಂಭಿಸಿದ್ದು, ಡಿಸೆಂಬರ್ 11ರಂದು ಸಂಜೆ ತಲಪಾಡಿಯ ಮೂಲಕ ಕರ್ನಾಟಕ ಪ್ರವೇಶಿಸಲಿದೆ. ಒಟ್ಟು 26 ಮಂದಿ ರ್ಯಾಲಿಯಲ್ಲಿ ಆಗಮಿಸಲಿದ್ದಾರೆ. ರಾಜ್ಯದಲ್ಲಿ ಹಾದು ಹೋಗುತ್ತಿರುವ ಏಕೈಕ ತಂಡ ಇದಾಗಿದ್ದು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕರ್ನಾಟಕದ ಮೂಲಕ ಗೋವಾ ಪ್ರವೇಶಿಸಲಿದೆ. ಡಿಸೆಂಬರ್ 12ರಂದು ಬೆಳಿಗ್ಗೆ 9:30ಕ್ಕೆ ನಗರದ ಡೊಂಗರಕೇರಿಯ ಕೇಂದ್ರ ಶಿಕ್ಷಣ ಸಂಸ್ಥೆಗಳ ಆವರಣದಲ್ಲಿರುವ ಸುಧೀಂದ್ರ ಸಭಾಂಗಣದಲ್ಲಿ ರ್ಯಾಲಿ ಮುಂದಿನ ಹಂತದ ಪ್ರಯಾಣಕ್ಕೆ ಹಸಿರು ನಿಶಾನೆ ತೋರಿಸಲಾಗುತ್ತದೆ. ಜಿಲ್ಲೆಯ ಸಂಸದರು, ಶಾಸಕರು, ಮೇಯರ್, ಭೂಸೇನೆಯ ನಿವೃತ್ತ ಸೈನಿಕರು, ಎನ್ಸಿಸಿ ಕೆಡೆಟ್ಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಭಾರತೀಯ ಭೂಸೇನೆ ಅಮೃತ ಮಹೋತ್ಸವದ ಆಚರಣೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವುದಕ್ಕಾಗಿ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದೆ. ನಮ್ಮ ಸೇನೆಯ ಅತ್ಯಂತ ಪ್ರಮುಖ ಘಟಕವಾದ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅಂದರೆ ಗಡಿಯುದ್ದಕ್ಕೂ ಮೂಲಭೂತ ಸೌಕರ್ಯಗಳನ್ನು, ಉತ್ತಮ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥ ಅತ್ಯಂತ ಮಹತ್ತರವಾದ ಜವಾಬ್ದಾರಿ ಕೆಲಸ ನಿರ್ವಹಿಸುತ್ತಿರುವಂಥ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಈ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಆಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಭಕ್ತಿ, ದೇಶಪ್ರೇಮ ಈ ಎರಡು ಭಾವನೆಗಳನ್ನು ನಾಡಿನಲ್ಲಿ ಜಾಗೃತಗೊಳಿಸಬೇಕು ಅನ್ನೋ ಕಾರಣಕ್ಕಾಗಿ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. 9ನೇ ತಾರೀಕಿಗೆ ಅಂದರೆ ಈ ಒಟ್ಟು ಏನು ರ್ಯಾಲಿ ಇದೆ, 75 ಬೈಕ್ಗಳು, 75 ದಿನ, ಒಟ್ಟು 20,000 ಕಿಲೋಮೀಟರ್ಗಳು, ಅಂದರೆ 6 ತಂಡಗಳಾಗಿ ಇಡೀ ದೇಶದ ಎಲ್ಲ ರಾಜ್ಯಗಳನ್ನು ಸಂಪರ್ಕ ಮಾಡುವಂಥ ಒಂದು ಮೋಟರ್ ಬೈಕ್ ರ್ಯಾಲಿ ಇದು. 6ನೇ ತಂಡ 9ನೇ ತಾರೀಕಿಗೆ ತಿರುವನಂತಪುರಮಿಂದ ಈ ರ್ಯಾಲಿ ಪ್ರಾರಂಭ ಆಗಿದೆ. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ 6 ಲೆಗ್. ಮಂಗಳೂರಿಗೆ 12ನೇ ತಾರೀಕು ಸಂಜೆ ಸುಧಾರಣ 5:30 ಗಂಟೆಗೆ ತಲಪಾಡಿಯ ಮೂಲಕ ಪ್ರವೇಶ ಮಾಡ್ತಾರೆ. ಅವತ್ತು ಇಲ್ಲಿ ಹಾಲ್ಟ್ ಮಾಡಿ ಮರುದಿನ ಬೆಳಿಗ್ಗೆ 12 ಗಂಟೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರ ನೇತೃತ್ವದಲ್ಲಿ ಮತ್ತು ಇಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು, ನಮ್ಮ ಸಂಸದರು ಮತ್ತು ನಮ್ಮ ಎಕ್ಸ್-ಸರ್ವಿಸ್ಮೆನ್ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಮತ್ತು ಎಲ್ಲ ಮಾಜಿ ಸೈನಿಕರು, ವಿಶೇಷವಾಗಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎನ್ಸಿಸಿ ಘಟಕ ಏನಿದೆ ಆ ಘಟಕದ ಸಹಭಾಗಿತ್ವದೊಂದಿಗೆ ಸುಮಾರು ಕನಿಷ್ಠ 250 ಎನ್ಸಿಸಿ ಕೆಡೆಟ್ಗಳು ಯೂನಿಫಾರ್ಮ್ ಅಲ್ಲಿ ಇದರಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ತದಬಳಿಕ ಮಾಜಿ ಸೈನಿಕರ ಸಂಘದ ಪದಾಧಿಕಾರಿ ಕರ್ನಲ್ ಎನ್ ಶರತ್ ಭಂಡಾರಿಯವರು ಮಾತನಾಡಿ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ದೇಶದ ಗಡಿಯಲ್ಲಿ ಉತ್ತಮ ಮೂಲ ಸೌಕರ್ಯ ಒದಗಿಸುವಲ್ಲಿ ಕೆಲಸ ಮಾಡುವ ಸಂಘಟನೆಯಾಗಿದೆ. ರಸ್ತೆ, ಸೇತುವೆ, ಸುರಂಗ, ವಿಮಾನ ನಿಲ್ದಾಣಗಳನ್ನು ಈ ಸಂಘಟನೆ ನಿರ್ಮಿಸಿಕೊಡುತ್ತದೆ. ಇದರಲ್ಲಿ 2 ಲಕ್ಷ ಕಾರ್ಮಿಕರಿದ್ದಾರೆ. ಇವರೆಲ್ಲರೂ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವವರು. ಅಧಿಕಾರಿ ವರ್ಗ ಮಾತ್ರ ಶಾಶ್ವತವಾಗಿರುತ್ತಾರೆ. ಇಂಜಿನಿಯರಿಂಗ್, ಜನರಲ್ ರಿಸರ್ವ್, ಇಂಜಿನಿಯರಿಂಗ್ ಫೋರ್ಸ್ ಮತ್ತು ಭಾರತೀಯ ಸೇನಾಪಡೆಯ ಜವಾನರು ಸೇರಿರುತ್ತಾರೆ. ದೇಶದ 19 ರಾಜ್ಯ ಮತ್ತು 3 ಕೇಂದ್ರಾಡಳಿತ ಪ್ರದೇಶದಲ್ಲಿ BRO ಕಾರ್ಯನಿರ್ವಹಿಸುತ್ತಾರೆ ಎಂದು ವಿವರಿಸಿದರು. ಒಂದು ವಿಶೇಷ ನಿಮಗೆ ತಿಳಿಸಲು ಇಚ್ಛೆ ಬಯಸ್ತೇನೆ. ಅದೇನಂತಂದ್ರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಸಿವಿಲಿಯನ್ ಆರ್ಗನೈಸೇಷನ್ ಆದರೂ ಇವರು ಯೂನಿಯನ್ ಗವರ್ಮೆಂಟ್ನ ಸಿವಿಲ್ ಸರ್ವಿಸಸ್ ರೂಲ್ಸ್ ನಲ್ಲಿ ಬರ್ತಾರೆ. ಆದರೆ ಎಲ್ಲಿ ಅವರು ಗಡಿ ಪ್ರದೇಶದಲ್ಲಿ ಸೇನೆಯೊಟ್ಟಿಗೆ ಕೆಲಸ ಮಾಡ್ತಾರೆ ಅಲ್ಲಿ ಅವರಿಗೆ ಆರ್ಮಿ ಆಕ್ಟ್ ಲಾಗು ಆಗ್ತದೆ. ಆರ್ಮಿ ಆಕ್ಟ್ 1950 ಮತ್ತು ಆರ್ಮಿ ರೂಲ್ಸ್ 1954 ಇದನ್ನು ಅವರಿಗೆ ಲಾಗು ಮಾಡ್ತಾರೆ. ಇದು ಸಿವಿಲಿಯನ್ ಆರ್ಗನೈಸೇಷನ್. ಆದರೆ ಇವರ ವಿಶೇಷ ಅಂತ ಹೇಳಿದ್ರೆ, ಇವರು ಕೆಲವು ಶೌರ್ಯ ಚಕ್ರದಂತ ಪದಗಳನ್ನು ತಮಗಾಗಿಸಿಕೊಂಡಿದ್ದಾರೆ. 23 ಕೀರ್ತಿ ಚಕ್ರ ಇವರು ಗೆದ್ದಿದ್ದಾರೆ. ಕೀರ್ತಿ ಚಕ್ರ ಅಂತ ಹೇಳಿದ್ರೆ ಈಕ್ವಲೆಂಟ್ ಟು ಮಹಾವೀರ ಚಕ್ರ. ಯುದ್ಧದಲ್ಲಿ ಮಹಾವೀರ ಚಕ್ರ, ಪರಮವೀರ ಚಕ್ರದ ನಂತರ ಅದಕ್ಕೆ ಈಕ್ವಲೆಂಟ್ ಟು ಸಿವಿಲ್ ನಲ್ಲಿ ಅಶೋಕ ಚಕ್ರ, ಆಮೇಲೆ ಕೀರ್ತಿ ಚಕ್ರ. 23 ಕೀರ್ತಿ ಚಕ್ರ ಸಿಕ್ಕಿದೆ ಇವರಿಗೆ.
112 ಶೌರ್ಯ ಚಕ್ರ ಸಿಕ್ಕಿದೆ. ಶೌರ್ಯ ಚಕ್ರ ಅಂತ ಹೇಳಿದ್ರೆ ವೀರ ಚಕ್ರ ಸಿಕ್ಕಿದಾಗೆ. ಹಾಗೇನೆ ಮತ್ತೊಂದು 100 ಚಿಲ್ಲರೆ ಸೇನಾ ಮೆಡಲ್ ಸಿಕ್ಕಿದೆ ಇವರಿಗೆ. ಸೊ ಇವರು ಒಳ್ಳೆ ಬಾರ್ಡರ್ ನಲ್ಲಿ ಕೆಲಸ ಮಾಡುವಾಗಲೂ ಅವರ ಶೌರ್ಯವನ್ನು ತೋರಿಸಿದ್ದಾರೆ. ಅದೊಂದು ವಿಶೇಷತೆ. ಈ ಸಂದರ್ಭ ಕ್ಯಾಪ್ಟನ್ ದೀಪಕ್ ಕಡ್ಯಂತಾಯ ಬೈಕ್ ರ್ಯಾಲಿಯ ಪ್ರಾಯೋಜಕತ್ವ ವಹಿಸಿಕೊಂಡಿರುವ ಹೀರೋ ಸಂಸ್ಥೆಯ ಮಂಗಳೂರು ಮುಖ್ಯಸ್ಥ ಮಿಥುನ್ ಚೌಟಾ, ಮೇಯರ್ ಪ್ರೇಮಾನಂದ ಶೆಟ್ಟಿ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು. ಶುದ್ಧತೆಯ ಆಲಯದಿಂದ ಭೀಮಾ, ಭರವಸೆಯ ಪರಂಪರೆಯೊಂದಿಗೆ 1925ರಿಂದ BIS 916 ಹಾಲ್ಮಾರ್ಕ್ ಹೊಂದಿದ ಚಿನ್ನಾಭರಣ, ಪ್ರಮಾಣೀಕೃತ ವಜ್ರಗಳು, ಸ್ಟರ್ಲಿಂಗ್ ಬೆಳ್ಳಿ. ಭೀಮಾ ಬೆಂಗಳೂರು, ಉಡುಪಿ, ಹಾಸನ್, ಮಂಗಳೂರು, ಶಿವಮೊಗ್ಗ, ವಿಜಯವಾಡ.